ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನವೆಂಬರ್ 10 ಟಿಪ್ಪು ಜಯಂತಿ ಆಚರಣೆ ಮಲ್ಪೆರೈತದು ಆ ಬಗೆಟ್ ಕೂಡ್ಲದ ಡಾನ್ ಬಾಸ್ಕೋ ಮಿನಿ ಹಾಲ್ಡ್ ಸಭೆ ನಡಪಾದಿರು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನವೆಂಬರ್ 10 ಟಿಪ್ಪು ಜಯಂತಿ ಆಚರಣೆ ಮಲ್ಪೆರೈತದು ಆ ಬಗೆಟ್ ಶುಕ್ರವಾರ ಕೂಡ್ಲದ ಡಾನ್ ಬಾಸ್ಕೋ ಮಿನಿ ಹಾಲ್ಡ್ ಸಭೆ ನಡಪಾಯರು. ವೇದಿಕೆದ ಜಿಲ್ಲಾ ಸಮಿತಿ ಗುರುಕಾರ್ಯರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಕಾರ್ಯಕ್ರಮದ ಬಗೆಟ್ ಸುದ್ದಿ ಮಾಧ್ಯಮಗಳಿಗೆ ತಿಳಿಪಾರು. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದಕ್ಷಿಣ ಏಷ್ಯಾದಲ್ಲಿಯೇ ಅನ್ಕಾಂಪ್ರಮೈಸಿಂಗ್ ಫೈಟ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅಗ್ರಗಣ್ಯ ಹೋರಾಟಗಾರ ಅಂತ ಹೇಳಿ ಟಿಪ್ಪು ಸುಲ್ತಾನ್ ಅವರಿಗೆ ಹೆಸರಿದೆ. ಚರಿತ್ರೆಯಲ್ಲಿ ಇದು ದಾಖಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಹಿಡಿದು ಉಳ್ಳಾಳದ ರಾಣಿ ಅಬ್ಬಕ್ಕನವರೆಗೆ ಆಚರಣೆ ಮಾಡ್ತೇವೆ, ಎಲ್ಲರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇದು ಯಾವುದರ ಬಗ್ಗೆ ವಿರೋಧ ಬರ್ತಾ ಇಲ್ಲ. ಹಾಗಿರುವಾಗ ಟಿಪ್ಪು ಸುಲ್ತಾನ್ ಈ ರೀತಿಯ ಬ್ರಿಟಿಷರ ವಿರುದ್ಧ ಬಹಳ ತೀವ್ರ ರೀತಿಯ ಹೋರಾಟ ಮಾಡಿದರೂ ಯಾಕೆ ವಿರೋಧ ಬರ್ತಾ ಇದೆ ಅನ್ನುವಂಥದ್ದನ್ನು ಚರಿತ್ರೆಗಳ ಆಧಾರದಲ್ಲಿ ಜನರಿಗೆ ಮನವರಿಕೆ ಮಾಡಿ ಸತ್ಯಾಂಶವನ್ನು ತಿಳಿದು ಇದರ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಸರಿಯಾದ ಚಾರಿತ್ರಿಕ ನಿದರ್ಶನಗಳೊಂದಿಗೆ ತಿಳುವಳಿಕೆ ನೀಡಿ ಈ ಸತ್ಯಾಂಶವನ್ನು ತಿಳಿಸಿ ನಮ್ಮ ಸ್ವಾತಂತ್ರ್ಯ ಚಳವಳಿಗೆ ಟಿಪ್ಪು ಸುಲ್ತಾನ್ ಅವರ ಕೊಡುಗೆ ಏನಿತ್ತೋ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಜನರಲ್ಲಿ ತ್ಯಾಗ ಮತ್ತು ಸೌಹಾರ್ದಯುತ ಶಾಂತಿಯುತ ಮನೋಭಾವನೆಯನ್ನು ಬೆಳೆಸುವುದಕ್ಕೆ ಬೇಕಾಗಿ ಇದನ್ನೊಂದು ಸಾಧನವಾಗಿ ನಾವು ಉಪಯೋಗಿಸ್ತೇವೆ. ಇದು ಯಾರ ವಿರುದ್ಧವೂ ಅಲ್ಲ, ಟಿಪ್ಪು ಮಾಡಿದ ತ್ಯಾಗಕ್ಕೆ ಸರಿಯಾದ ಗೌರವ ಸಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೇವೆ. 10ನೇ ತಾರೀಕು ಟಿಪ್ಪು ಜಯಂತಿಯ ಬಗ್ಗೆ ಒಂದು ತಯಾರಿಯನ್ನು ಮಾಡಿದ್ದೇವೆ. ನಾವು ಈ ಸಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸ್ತೇವೆ ಎಂಬ ಒಂದು ನಿರ್ಧಾರವನ್ನು ನಮ್ಮ ಕಮಿಟಿ ಕೈಗೊಂಡಿದೆ. ಅದೇ ರೀತಿ ನಾವು 3 ವರ್ಷದಿಂದ ಕುದ್ರೋಳಿಯಲ್ಲಿ ಒಂದು ಟಿಪ್ಪು ನಗರ ಅಂತ ಒಂದು ಹೆಸರು ಹಾಕಿ ಅಲ್ಲಿ ಒಂದು ಟಿಪ್ಪು ಧ್ವಜವನ್ನೆಲ್ಲ ಹಾಕಿ ಅಲ್ಲಿ ಟಿಪ್ಪು ಕಾರ್ಯಕ್ರಮ ಮಾಡ್ತಾಯಿದ್ದರು. ಅದನ್ನು ಇಲ್ಲಿಯ ಕೆಲವು ಪೊಲೀಸ್ ಅಧಿಕಾರಿಗಳು ಮುಂಚಿನ ದಿವಸ ಬಂದು ತೆಗೆಸಿ ಅಲ್ಲಿಯ ಮಕ್ಕಳನ್ನು ಪೊಲೀಸ್ ಸ್ಟೇಷನಲ್ಲಿ ಬಂದು ಕೂರಿಸಿ ಅವರಿಗೆ ಹಿಂಸೆಯನ್ನು ಕೊಡ್ತಾಯಿದ್ದರು. ಒಳ್ಳೆಯ ರೀತಿಯಲ್ಲಿ ಟಿಪ್ಪು ಜಯಂತಿ ಆಚರಿಸಲು ಸರ್ಕಾರ ಆದೇಶ ಕೊಟ್ಟರೂ ಇಲ್ಲಿ ಅಧಿಕಾರಿಗಳು ಬಿಡುವುದಿಲ್ಲ. ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಅಂಥ ಕೆಲಸಕ್ಕೆ ಕೈ ಹಾಕಬಾರದು. ಒಂದು ವೇಳೆ ಅಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿದರೆ ಸರ್ಕಾರ ಆದೇಶ ಕೊಟ್ಟು ನಾವು ಟಿಪ್ಪು ಜಯಂತಿಯನ್ನು ಮಾಡಲು ಬಿಡದಿದ್ದರೆ ನಾವು ಇದಕ್ಕೆ ಉಗ್ರ ಪ್ರತಿಭಟನೆಯನ್ನು ಮಾಡಲಿದ್ದೇವೆ. ನಮ್ಮ ಸಂಘಟನೆಯಿಂದ ಇಂಥ ಅಧಿಕಾರಿಗಳ ಬಗ್ಗೆ ನಾವು ಒಂದು ದೊಡ್ಡ ಚಳುವಳಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ.